ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಭಜನಾ ಸಂಕೀರ್ತನ ಕಾರ್ಯಕ್ರಮದ ಮುಂಚೆ ಒಂದು ದೀಪ ಪ್ರಜ್ವಲನೆ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅತಿಥಿಗಳನ್ನ ಆಹ್ವಾನಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಕ್ಷೇತ್ರಕ್ಕೆ ವಿವಿಧ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ಆಗಿರಬಹುದು, ಜೀರ್ಣೋದ್ಧಾರದಿಂದಲೇ ನಮ್ಮೊಟ್ಟಿಗಿದ್ದು ನಮಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡ್ತಾ ಬಂದಿರುವಂತಹ ಉಳ್ಳಾಲ ವಲಯ ಬಂಟರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಅವರು ದೀಪ ಪ್ರಜ್ವಲನೆಯನ್ನ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಅದರೊಟ್ಟಿಗೆ ನಮ್ಮ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು, ಕೋಶಾಧಿಕಾರಿಗಳು ಆಗಿರುವಂತಹ ಆನಂದ ಕೆ ಅಸೇಗೋಳಿ ಅವರು, ನಮ್ಮ ಹಿರಿಯ ಟ್ರಸ್ಟಿಗಳು ಆಗಿರುವಂತಹ ರಮೇಶ್ ರೈ ಕೆಳಗಿನ ಮನೆ ಪಟ್ಟೋರಿ ಅವರು, ಹಾಗೂ ನಮ್ಮ ಭಜನಾ ಸಂಕೀರ್ತನ ಕಾರ್ಯಕ್ರಮ ಭಜನಾ ಮಂಡಳಿಯ ಅಧ್ಯಕ್ಷರು ಸಂಚಾಲಕರು ಆಗಿರುವಂತಹ ಗಣೇಶ್ ಅವರು ವೇದಿಕೆಗೆ ಬರಬೇಕು. ಹಾಗೂ ಮಾತೃ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ನಾಗವೇಣಿ ಶೆಟ್ಟಿ ಅವರು ಗೌರವ ಅಧ್ಯಕ್ಷರು ಕೂಡ ವೇದಿಕೆಯನ್ನು ಸೇರಿಕೊಳ್ಳಬೇಕು. ನಮ್ಮ ಕೋಶ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಸುನೀತಾ ಅವರು ಕೂಡ ನಮ್ಮೊಟ್ಟಿಗೆ ಸೇರಿಕೊಳ್ಳಬೇಕು ಅಂತೇಳಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಾ, ಆದ್ಮೇಲೆ ನಮ್ಮ 7ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ವೈದಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಇಂದು ಸಂಜೆ ನಡೆಯತಕ್ಕಂಥ ಒಂದು ಭಜನಾ ಸಂಕೀರ್ತನ ಕಾರ್ಯಕ್ರಮ. ಇವತ್ತು ಭಜನಾ ಸಂಕೀರ್ತನೆಯನ್ನು ನೆರವೇರಿಸಿಕೊಳ್ಳಲಿಕ್ಕೆ ಬಂದವರು ಉತ್ಸಾಹಿ ತಂಡ ಬೋಲ್ಮಾ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂತಹ ಒಂದು ತಂಡ, ಉತ್ತಮ ಭಜಕರನ್ನು ಹೊಂದಿರುವಂತಹ ತಂಡ ಅಂತ ಹೇಳಿದ್ರೆ ಅದು ನಮ್ಮ ಉತ್ಸಾಹಿ ತಂಡ ಬೋಲ್ಮಾ. ಈಗಾಗಲೇ ಸಮಯಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರನ್ನು ಕೂಡ ಬಹಳ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು, ಇದೇ ಸಂದರ್ಭದಲ್ಲಿ ಪರಮಜ್ಯೋತಿ ಮಾತೃ ಮಂಡಳಿಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ವೈವಾಹಿಕ ದಿನಾಚರಣೆಯ ಶುಭ ದಿನದಲ್ಲಿ ಸುನೀತಾಕ್ಕ ಇದ್ದಾರೆ. ಅವರ ದಂಪತಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಸಲ್ಲಿಸ್ತೇವೆ. ಸುನೀತಾ ಹರಿಕುಮಾರ್ ಅವರು, ಅವರ ದಂಪತಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಭಕ್ತಿಯ 35ನೇ ವರ್ಷದ ವೈವಾಹಿಕ ದಿನಾಚರಣೆಗೆ ಶುಭಾಶಯಗಳನ್ನ ಕೋರುತ್ತಾ, ದಯವಿಟ್ಟು ಎಲ್ಲ ಅತಿಥಿ ಅಭ್ಯಾಗತರು ಒಮ್ಮೆ ವೇದಿಕೆಗೆ ಬರಬೇಕು. ಕೇವಲ ದೀಪ ಪ್ರಜ್ವಲನೆ ಮಾತ್ರ ನಡೆಯುತ್ತದೆ. ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ರವೀಂದ್ರ ರೈ ಕಲ್ಲಿಮಾರು ಮತ್ತು ಅವರೊಟ್ಟಿಗೆ ಸೇರಿಕೊಂಡಂಥ ಎಲ್ಲ ಗೌರವಾನ್ವಿತ ನಮ್ಮ ಟ್ರಸ್ಟಿಗಳಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತೆ 8:00 ಸರಿಯಾಗಿ ಸಣ್ಣ 5 ನಿಮಿಷದ ಸಭಾ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ನಮ್ಮ ಉದ್ಘಾಟಕರು ಉದ್ಘಾಟನಾ ಭಾಷಣಗಳನ್ನು ಕೂಡ ಮಾಡಬೇಕು ಅಂತೇಳಿ ಹೇಳ್ತೀವಿ. ಅಪ್ಪಿನ ಮೋಗೆದ ಬಾನೆ ಲೋಕದ ಅಪ್ಪಿನ ಮೋಗೆದ ಬಾನೆ ಆಕಾರ ಪಡೆಯಿನ ಓಂಕಾರಲಿ ಆಕಾರ ಪಡೆಯಿನ ಓಂಕಾರಲಿ ಆನೆದ ಮೋನೆದ ಜ್ಞಾನ ಸ್ವರೂಪ ಉಡಲಿದ ಮುಳಯಿದಾಲ ಆನೆದ ಮೋನೆದ ಜ್ಞಾನ ಸ್ವರೂಪ ಉಡಲಿದ ಮುಳಯಿದಾಲ ತರತಿತ್ತೊಳು ಆಟಿನಲಿ ತರತಿತ್ತೊಳು ಆಟಿನಲಿ ಮಾದಾದ ದೂರಿತೋ ಮೈ ಮೇಲೆ ಮೇರೆ ಪಾ ಲೋಕೋದ ಅಪ್ಪೇಯ ಮೋಗೆದ ಬಾರೆ ಆಕಾರ ಪಡೆಯಿನ ಓಂಕಾರಲಿ ಅಠವಿ ದೂರನು ತಟ್ಟು ಬರಾದ ಎದ್ದ ಪುಣೆ ತಲ ಕೈ ಸೇರಾದ ಅಠವಿ ದೂರನು ತಟ್ಟು ಬರಾದ ಎದ್ದ ಪುಣೆ ಫಲ ಕೈ ಸೇರಾದ
விதியத்திருந்த பாரத போகா போத அப்பிர மோகனவா அகார படையின ஓங்காரலீ ஆகார படையின ஓங்காரலீ ஆகார படையின ஓங்காரலீ ಅಂದುಗೆ ಕಿರುಗೆಜ್ಜೆ ಗಿಲ್ 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 ಎನ್ನುತ್ತಾ 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 ಮಾರಡಿ ಗೆಜ್ಜೆಯನಿ ಕೊತ್ತಾ ಲಕ್ಷ್ಮೀ ಬಂದರು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಬಂದಲ್ಲೋಡೆ ಬಂದಲ್ಲೋಡೆ ಬಂದಿರದೋಳು ಬಂದಲ್ಲೋಡೆ ಬಂದಲ್ಲೋಡೆ ಬಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಎಡಬಲದಲ್ಲಿ ಗಜಗಾಲಿನ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಾಲಿನ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಾಲಿನ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಾಲಿನ ಪೂಜೆಗೊಳ್ಳುತ್ತಾ ಕಮಲದಿ ಅಭಯ ಕೊಡುತ್ತದೆ ತನ್ನ ಕರ ಕಮಲದಿ ಅಭಯ ಕೊಡುತ್ತದೆ ಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಅತಿ ಹರುಷದಿ ಇಟದಿ ಕಂಠಪತಿಯ ಕೈಗಾರಿ ಅತಿ ಹರುಷದಿ ಇಟದಿ ತನ್ನ ಪತಿಯ ಕೈಗಾರಿ ಮಾರಿ ಲೋಟದಿಂದ ಭಕ್ತಗೆ ವರವ ಕೊಡುತ್ತದೆ ಮಾರಿ ಲೋಟದಿಂದ ಭಕ್ತಗೆ ವರವ ಕೊಡುತ್ತದೆ ಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ ಭಕ್ತರದಿ ಅತಿ ಇದ್ದರೆ ಭಕ್ತರಾಮನಿಗೆ ಭಕ್ತರದಿ ಅತಿ ಇದ್ದರೆ ಭಕ್ತರಾಮನಿಗೆ ಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಬಂದಲ್ಲೋಡೆ ಬಂದಲ್ಲೋಡೆ ಬಂದಿರದೋಳು ಬಂದಲ್ಲೋಡೆ ಬಂದಲ್ಲೋಡೆ ಬಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕಲಿಯುಗದಲ್ಲಿ ಹರಿ ಹರಿ ಶ್ರೀ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಸುಲಭದ ಮುಕುತಿಗೆ ಸುಲಭವೆಂದೆನಿಸುವ
ಸುಲಭದ ಮುಕುತಿಗೆ ಸುಲಭನೆಂದೆನಿಸುವ ಜಲರುಹನಾಭನ ನೆನೆ ಮನವೇ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉತ್ತರಿಸುವವೋ ಕುಲಕೋಟಿಗಳು ಸುಲಭದ ಮುಕುತಿಗೆ ಸುಲಭನೆಂದೆನಿಸುವ ಸುಲಭದ ಮುಕುತಿಗೆ ಸುಲಭನೆಂದೆನಿಸುವ ಸುಲಭದ ಮುಕುತಿಗೆ ಸುಲಭನೆಂದೆನಿಸುವ ಸುಲಭದ ಮುಕುತಿಗೆ ಸುಲಭನೆಂದೆನಿಸುವ ಜಲರುಹನಾಭನ ನೆನೆ ಮನವೇ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವೋ ಕುಲಕೋಟಿಗಳು ಧರಿಸುವವೋ ಹರಿನಾಮ ಹರಿನಾಮ ಸ್ನಾನವನರಿಯೇನು ಮೌನವನರಿಯೇನು ಸ್ನಾನವನರಿಯೇನು ಮೌನವನರಿಯೇನು ಧ್ಯಾನವನರಿಯೆಂದು ಎನ್ನಬೇಡ ಧ್ಯಾನವನರಿಯೆಂದು ಎನ್ನಬೇಡ ಧ್ಯಾನವನರಿಯೆಂದು ಎನ್ನಬೇಡ जानकी वल्लभ दशरथ नंदन जानकी वल्लभ दशरथ नंदन जानकी वल्लभ दशरथ नंदन जानकी वल्लभ दशरथ नंदन गानविलोलन निने मनवे ಕಲಿಯುಗದಲ್ಲಿ ಹರಿನಾಮ ನೆನೆದರೆ ಕುಲಕೋಟಿಗಳು ಕುಲಕೋಟಿಗಳು ಧರಿಸುವವೋ ಹರಿನಾಮ 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 ಜಪವೊಂದರೇನು ತಪವೊಂದರೇನು 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 ಉಪದೇಶವಿಲ್ಲೆಂದು ಎನ್ನಬೇಡ ಉಪದೇಶವಿಲ್ಲೆಂದೆನ್ನಬೇಡ ಅಪಾರ ಮಹಿಮಾ ಶ್ರೀ ಪುರಂದರ ವಿಠಲನ ವಿಠಲ ವಿಠಲ
ಶ್ರೀ ಹರಿ ಶ್ರೀ ಹರಿ ಶ್ರೀ ಹರಿ 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 ಪಂಬಾ ಗಣಪತಿ ಆರಿಂಡೆ ಅಧಿಪತಿ ಪಂಬಾಜರ ನಾವೆಂದು ಬರುದು ಮನೆಗೆ ಇರುವ ಶ್ರೀಮಲೆಗೆ ನಾವೆಂದು ಬರುದು ಮಲೆಗೆ ತಂದರ 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 ಹೇಗೆಯ ಬರುದು ಕರಿಮಲೆಗೆ ಅಯ್ಯನಿಗೆ ಶರಣೋ ಅಯ್ಯನಿಗೆ ಶರಣೋ ಅಯ್ಯನಿಗೆ ಶರಣೋ ಅಯ್ಯನಿಗೆ ಶರಣೋ ಸ್ವಾಮಿಯಪ್ಪ ಶರಣಮಪ್ಪ ಗಂಗಾವದನ ಶರಣಮಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಗೊಂದಳರಾಜನ ಶರಣಮಪ್ಪ ಇದೇ ಇರುವ ಶಿವನಿಗೆ ನಾವೆಂದು ಬರುದು ಮನೆಗೆ ಇದೇ ಇರುವ ಶಿವನಿಗೆ ನಾವೆಂದು ಬರುದು ಮನೆಗೆ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಚಂದ್ರಮದಂತೆಗೆ ಸೇರಿಕೊಂಡಾಗ ಕಿರಣಮವಂತೆ ಪವನಗಣ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಕಿರಣಮಜಪತಿ ಮುಳುಗಿರಲು ಕಂಬೆಯೊಂದು ದಿನಾವು ಚಂದ್ರಮದಂತೆಗೆ ಸೇರಿಕೊಂಡಾಗ ಕಿರಣಮವಂತೆ ಪವನಗಣ ಹತ್ತುವುದೊಂದೇ ಸರಿಸುತ್ತನಿಲ್ಲ ಅದುವೇ ನಮ್ಮ ಕಾರ್ಯವಪ್ಪ ಸ್ವಾಮಿ ಜಿಂದಗತೋ ಜಿಂದಗತೋ ಅಯ್ಯಪ್ಪ ಜಿಂದಗತೋ ಸ್ವಾಮಿ ಜಿಂದಗತೋ ಜಿಂದಗತೋ ಅಯ್ಯಪ್ಪ ಜಿಂದಗತೋ ಇರುವ ಶಿವನಿಗೆ ನಾವೆಂದು ಬರುದು ಮನೆಗೆ ಇರುವ ಶ್ರೀಮಲೆಗೆ ನಾವೆಂದು ಬರುವ
ಅಯ್ಯಪ್ಪ ಶರಣಂ ಸ್ವಾಮಿಯೇ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಶರಣಂ ಅಯ್ಯಪ್ಪ ಶರಣಂ ಪಾಪ ಪಡೆಯಲು ನಾವು ಶಬರಿ ಪೀಠಕ್ಕೆ ಬರಬೇಕು ಸಾವಿರ ಕಾವು ನಡೆದರು ಸರಿ ಪೀಠವ ಸುತ್ತಿ ನಿಲ್ಲಬೇಕು ಹತ್ತುವುದಂತೆ ನಿನ್ನ ಅದುವೇ ನಮ್ಮ ಕಾರ್ಯವಪ್ಪ ಸ್ವಾಮಿ ಜಿಂದಗತೋ ನಿನಗತೋ ಅಯ್ಯಪ್ಪ ಜಿಂದಗತೋ ಸ್ವಾಮಿ ಜಿಂದಗತೋ ನಿನಗತೋ ಅಯ್ಯಪ್ಪ ಜಿಂದಗತೋ ಮನೆಗೆ ನಾವೆಂದು ಬರುವುದು ಮನೆಗೆ ನಾವೆಂದು ಬರುವುದು ಮನೆಗೆ ನಾವೆಂದು ಬರುವುದು ಮನೆಗೆ ನಾವೆಂದು ಬರುವುದು ಮನೆಗೆ ಭಾರತಕ್ಕೆ ಸಖಿ ಸಖಿ ಭಾರತಕ್ಕೆ ಭಾರತಕ್ಕೆ ಭಗವನಾಥ ಕ್ರೀಡೆಯಾಡುವ ಭಾರತಾಶ ಕೃಷ್ಣನು ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಗಿ ತಂತರಿಕ್ಷ ಮಧುರನಾದದೇ ಮಧುರನಾದದೇ ಮಂದಮಲಯ ಮಾರುತ ಕಲೆಯ ನಾಡುವ ಮಂದಮಲಯ ಮಾರುತ ತಲೆಯ ನಾಡುವ ಭಾರತಕ್ಕೆ ಸಖಿ ಸಖಿ ಭಾರತಕ್ಕೆ ಭಾರತಕ್ಕೆ ಭಗವನಾಥ ಕ್ರೀಡೆಯಾಡುವ ತಾರಕಾಶ ಕೃಷ್ಣನು ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಆತದ ಸುತೆ ಸಾಗರದಲ್ಲಿ ತೇಲುವಂತಿದೆ ಮಾತವ ಹೃದಯರ ಸವರಕುವಂತಿದೆ ನಾದದ ಸುತೆ ಸಾಗರದಲ್ಲಿ ತೇಲುವಂತಿದೆ ಮಾನವತ ಹೃದಯದ ಸವನೆರೆಸುವಂತಿದೆ ಆದಿಸುತಿಯ ಭವನ ತಾಪ ಒಳಗೆ ತಂದಿದೆ ಆದಿಸುತಿಯ ಭವನ ತಾಪ ಒಳಗೆ ತಂದಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಭಾರತಕ್ಕೆ ಸಖಿ 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 ಭಾರತಕ್ಕೆ ಭಾರತಕ್ಕೆ ಭಗವನಾಥ ಕ್ರೀಡೆಯಾಡುವ ತಾರಕಾಶ ಕೃಷ್ಣನು ಕೊಳಲ ನೋಡುವ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಸಕಲ ಲೋಕನಾಥನೀತನಂದು ತಿಳಿದ ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿದ ಸಕಲ ಲೋಕನಾಥನೀತನೆಂದು ತಿಳಿದೋ ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿದೋ ಲಘುಮಿ ಮುರುಳಿ ರೂಪದಲ್ಲಿ ಹೇವುದು ಹೊಳಿತ ಲಕ್ಷ್ಮಿ ಮುರಳಿ ರೂಪದಲ್ಲಿ ಒಂದು ಹೊಳೆಯಿತೋ ಪ್ರಕೃತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಭಾರತಕ್ಕೆ ಸಖಿ 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 ಭಾರತಕ್ಕೆ ಭಾರತಕ್ಕೆ ಭಗವನಾಥ ಕ್ರೀಡೆಯಾಡುವ ಭಾರತದ ಕೃಷ್ಣನ ಕೊಳಲ ನೋಡುವ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮ ಮಾನಿತು ಭಾಗ್ಯದ ಲಕ್ಷ್ಮೀ ಬರಮ್ಮ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮ ಮಾನಿತು ಭಾಗ್ಯದ ಲಕ್ಷ್ಮೀ ಬರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ 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 ಕುಂಕುಮ ನೀತೆ
ಪಂಕಜಲೋಚನೆ ವೆಂಕಟರಮಣನ ಬಿಂಕದರಣಿ ಭಾಗ್ಯದ ವಿಠಲ ವಿಠಲ ಭಾಗ್ಯದ ವಿಠಲ ವಿಠಲ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮ ಭಾಗ್ಯದ ಲಕ್ಷ್ಮೀ ಬರಮ್ಮ ವಿಠಲ ವಿಠಲ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮ ಭಾಗ್ಯದ ಲಕ್ಷ್ಮೀ ಬರಮ್ಮ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ 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 ಅಕ್ಕರಿಯುಳ್ಳ ಅಳಗಿರಿ ರಂಗನ ಚಕ್ಕಪುರಂದ್ರನ ವಿಠಲನಿ ಭಾಗ್ಯದ ವಿಠಲ ವಿಠಲ ಭಾಗ್ಯದ ವಿಠಲ ವಿಠಲ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮ ಭಾಗ್ಯದ ಲಕ್ಷ್ಮೀ ಬರಮ್ಮ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮ ಭಾಗ್ಯದ ಲಕ್ಷ್ಮೀ ಬರಮ್ಮ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮ ಸೌಭಾಗ್ಯದ 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 ಲಕ್ಷ್ಮೀ ಬರಮ್ಮ ಕೋಲು 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 ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ತಾಳ ಹಿಡಿದು ಭಜನೆ ಮಾಡುವ ಕಟ್ಟಿ ತಾಳ ಹಿಡಿದು ಭಜನೆ ಮಾಡುವ ದೈವಿಕ ದೈವಿಕ ಎಂದು ಕುಣಿಯುವ ದೈವಿಕ ದೈವಿಕ ಎಂದು ಕುಣಿಯುವ ದೂರ ಬಂದರೆ ಸಾಧು ಸಂತರೇ ದೂರ ಬಂದರೆ ಸಾಧು ಸಂತರೇ ನಮ್ಮೂರ ಮನೆ ಮನೆಯ ದೇವ ಬಂದರೆ ನಮ್ಮೂರ ಮನೆ ಮನೆಯ ದೇವ ಬಂದರೆ ಕೋಲನಾಡುವ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಅಲ್ಲೊಂದು ಊರಂತೆ ಬಿರಿ ಶೃಂಗಾರವಂತೆ ಅಲ್ಲೊಂದು ಊರಂತೆ ಬಿರಿ ಶೃಂಗಾರವಂತೆ ನದಿಯ ದಾಟಬೇಕಂತೆ ಮತ್ತೆ ಗೆಲುವು ಇರುವುದಂತೆ ನದಿಯ ದಾಟಬೇಕಂತೆ ಮತ್ತೆ ಗೆಲುವು ಇರುವುದಂತೆ ಪಂಡರಾಪುರವಂತೆ ಪಾಂಡುರಂಗ ವಿಠಲನಂತೆ ಪಂಡರಾಪುರವಂತೆ ಪಾಂಡುರಂಗ ವಿಠಲನಂತೆ ವಿಠಲನಂತೆ ಪಂಡರಿನಾಥ ವಿಠಲನಂತೆ ಕೋಲನಾಡುವ ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ರಾಮನಿಗೆ ಜಗತ್ತಾಗಿ ಸೂತ ಒಳೆವಾನಂದ ಗಮಾವಳಿಯಿಂದ ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತಾರ ಮನೆಗೆ ಜಗತ್ತಾಗಿ ಸೂತ ಒಳೆವಾನಂದ ಗಮಾವಳಿಯಿಂದ ಅಗಣಿತ ಮುನಿಗಳು ನಗಗ ಮೃಗ ಶಶಿ ಗಗನಮನಾಗಳು ಬಗೆ ಬಗೆ ಹೊಗಳು ಸರಿ ದಿಗ ದಿಗಿ ದಿಗಿಯಾಡಲು ಮುಗುಳು ನಗೆಯ ಮಹಾಪುರಗರಿ ವಾಸ ಭಾರಯ್ಯ ಶ್ರೀನಿವಾಸರಾಯ ಬಾಹುಲಾಲಿ ಚೆನ್ನುಡೆಯ
ಪಾಮರಾಗು ಪಡೀರು ಭಕ್ತವತ್ಸಲ ಕೇಳಕು ನೀನೆಲ್ಲ ಜಗನ್ಮಾಡ ಬ್ಯಾಡವೋ ಏನಲ್ಲ ವಾದಲಾಲಿಸಿ ನಡೆಯ ಗೋಪಾಲ ಬಿಟ್ಟಲ ದೇವಾವರ ಅಡಿಯೇರು ಭಕ್ತವತ್ಸಲ ಶ್ರೀಲಕು ನೀನೆಲ್ಲ ಮಧುವಿನೊಳಗೆ ಗಜ ಮೊರೆಗಳಾಶಯ ಭಗತಿಗೆ ಹೇಳದೆ ದುಡುದುಡನೆ ಬಂದು ಹಿಡಿದು ಗಣನಾಯ ಹಿಡಿದು ಹಿಡಿಸಿದನೆ ಗತಗರದಲ್ಲಿ ರಮ ಕೊಡಲಿ ಜಗಗೂಡಿ ಬಾರಯ್ಯ ಭಕ್ತಾರಾತ್ರಿಯ ಶ್ರೀನಿವಾಸರಾಯ ಭಾರಿಧನಯ ಕತೆ ಭಾರಿಧನಾಮನೆ ಭಾರಿಧಭವವಿದ ಭಾರಿಧನೇತ್ರನೆ ಭಾರಿಧನೇತ್ರ ಭಾರತಭಾವನೆ ಭಾರಿಧನಾಟದ ಕಾರಣ ದೊರೆ ಬಾರಯ್ಯ ಶ್ರೀನಿವಾಸರಾಯ ಭಕ್ತರಾತ್ರಿಯ ಶ್ರೀನಿವಾಸರಾಯ ಭಕ್ತರಾತ್ರಿಯ ಶ್ರೀನಿವಾಸರಾಯ ಹೇ ಶ್ರೀನಿವಾಸರಾಯ ಹೇ ಶ್ರೀನಿವಾಸರಾಯ ಹೇ ಶ್ರೀನಿವಾಸರಾಯ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಚಲಿಸುವ ಜಲದಲ್ಲಿ ಮಾತನಿಗೆ ಕಿರಿಯ ಬೆನಲೆ ಪುಟ ಕೂರ್ಮನಿಗೆ ಹರೆಯಲು ಧರಿಸಿದ ಮರಹವತಾರ ಕರಳನ ಕಾಡು ನರನಿಮಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಭೂಮಿಯ ದಾನವ ಬೇಡಿದಗೆ ಆಮಾಗತಿಯರ ನೀರ ಬಗೆ ರಾಮಚಂದ್ರ ದಶರಥ ಸುತನಿಗೆ ಗೋಪಾಲ ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನಿತ್ಯ ಬೌದ್ಧನಿಗೆ ಉತ್ತಮ ಹಯ ಬೆರಗನಿಗೆ ಹರ್ತವತಾರಲಿ ಭಕ್ತರ ದಲವು ಕದರುಗಿ ಗುಣದಲ ವಿಠಲನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪ್ರಿಯ ಮಂಗಳಾಮಯಿ ಶಾರದೆಗೆ ಜಯ ಮಂಗಳಾಮಯ ಸಾಂಬವಿಗೆ ಜಯ ಮಗ ಜಗಮಯಿ ರೂಪಿಗೆ ಜಯ ಮಂಗಳಾಮೃಗ ಪರಮೇಶ್ವರಿಗೆ ಜಯ ವಾರಲಿ ನಿತ್ಯ ಶುಭವಾರಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಇಂದಿನ ದಿನವೇ ಶುಭ ದಿನವೋ ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ಕರಣ ಶುಭ ಕರಣ ಇಂದಿನ ಲಗ್ನ ಶುಭ ಲಗ್ನ ಎಂದು ಪುರಂದರ ವಿಠಲ ರಾಯನ ಪಾಡಿದ ದಿನವೇ ಶುಭ ದಿನವು ಶುಭವಿದು ಶೋಭನ ಹರಿಯೇ ಶುಭವಿದು ಶೋಭನ ಹರಿಯೇ ಶುಭವಿದು ಶೋಭನ ಹರಿಯೇ ಶುಭವಿದು ಶೋಭನ ಹರಿಯೇ ಶುಭವಿದು ಪುರಂದರ ವಿಠಲ ರಾಯಗೆ ಶುಭವಿದು ಶೋಭನ ಹರಿಯೇ ಶುಭವಿದು ಪುರಂದರ ವಿಠಲ ರಾಯಗೆ ಶುಭವಿದು ಶೋಭನ ಹರಿಯೇ ವಿಠಲ 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 ವಿಠಲ
ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ हरे विठ्ठल जय विठ्ठल 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 नमो पुंडलीक वरद पांडुरंगा हरे विठ्ठल सीताकांत स्मरण जय जय हरे राम राधाकांत स्मरण जय जय गोपाल नमो पार्वती पदे हर हर महादेव शंख चक्र पितांबरधारी श्री हरि श्रीमद्रमण हरि गोविंद महागणपति देवर पादारविंदಕ್ಕೆ ಗೋವಿಂದ ಹರಿ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಅಯ್ಯಪ್ಪ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ राष्ट्र भारत माता की जय भारत माता की जय भारत माता की जय श्री राम जय श्री राम ಎಲ್ಲರೊಮ್ಮೆ ಎದ್ದು ನಿಂತು ಅವರಿಗೆ ಒಂದು ಚಪ್ಪಾಳೆ ತಟ್ಟಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಎಲ್ಲ ಭಜಕರಿಗೆ ಉತ್ಸಾಹಿ ಬೊಲ್ಮ ತಂಡಕ್ಕೆ ಜೋರದ ಚಪ್ಪಾಳೆ ತಟ್ಟ ಧನ್ಯವಾದಗಳು. ಕುಳಿತುಕೊಳ್ಳಿ ಬಂಧುಗಳೇ. ಇವತ್ತು ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯ ಬಗ್ಗೆ ನಾವೆಲ್ಲರೂ ಮಾತನಾಡ್ತೇವೆ. ಅದೆಷ್ಟೋ ಮಂದಿಗೆ ಸಂಸ್ಕಾರ ಇಲ್ಲ ಅಂತೇಳಿ. ಮತ್ತೊಂದು ಸೈನಿಕರಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತೇನಿಲ್ಲ. ಸೈನಿಕರಾಗಲಿಕ್ಕೆ ಇಷ್ಟು ಮಂದಿಗೆ ಮಾತ್ರ ಅವಕಾಶ ಸಿಗ್ತದೆ. ಅದಕ್ಕೆ ಎಲ್ಲವೂ ಬೇರೆ ಬೇರೆ ಸ್ಪರ್ಧಾ ಕಾರ್ಯಕ್ರಮಗಳು ಕೂಡ ಇದೆ, ಸ್ಪರ್ಧೆಗಳು ಇದೆ. ಅದರಲ್ಲಿ ವಿಜೇತರಾಗಿ ಸೈನಿಕರಾಗಬಹುದು. ಆದರೆ ಇಂದು ದೇಶ ಸೇವೆಯನ್ನ ಈ ರೀತಿಯಲ್ಲೂ ಕೂಡ ಮಾಡ್ಬೋದು. ಇಂತಹ ಒಂದು ಯುವಕರು ಒಂದು 10-15 ಮಂದಿ ಯುವಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಕೂಡ ಒಂದು ರೀತಿಯ ದೇಶ ಸೇವೆ. ಆ ಒಂದು ದೇಶ ಸೇವೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಭಜನೆಯ ಮುಖೇನ. ಅದೆಷ್ಟೋ ಮಕ್ಕಳು ಇವತ್ತು ನಾವೆಲ್ಲರೂ ಹಿರಿಯರು ಕುಳಿತುಕೊಂಡಿದ್ದೇವೆ, ಮಕ್ಕಳು ಕಡಿಮೆ ಇದ್ದಾರೆ ನೋಡಿ. ಅಂದ್ರೆ ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತಂದ್ರೆ ಇಂಥ ಒಂದು ಯುವಕ ತಂಡ ಏನು ಎಲ್ಲಿ ಭಜನೆ ಮಾಡ್ತೇವೆ ಅಲ್ಲಿ ವಿಭಜನೆ ಇಲ್ಲ ಅಂತ ಮಾತಾಡ್ತೇವೆ. ಎಲ್ಲಿ ಭಜನೆ ಇರ್ತದೋ ಅಲ್ಲಿ ನಮ್ಮ ಸಂಸ್ಕಾರ ಇರ್ತದೆ, ಸಂಸ್ಕೃತಿ ಇರ್ತದೆ. ಎಲ್ಲಿಯೂ ತಪ್ಪಿಯೂ ಈ ಯುವಕರು ದೊಡ್ಡ ತಪ್ಪುಗಳನ್ನಾಗಲಿ ಸಣ್ಣ ತಪ್ಪುಗಳನ್ನಾಗಲಿ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಸಂಸ್ಕಾರ ವ್ಯಕ್ತಿಗತವಾಗಿ ಅವರ ಹೃದಯಪೂರ್ವಕವಾಗಿ ಬಂದಿದೆ. ಇಂತಹ ಒಂದು ಉತ್ಸಾಹಿ ತಂಡಕ್ಕೆ ನಮ್ಮ ಕ್ಷೇತ್ರದ ವತಿಯಿಂದ ಭಕ್ತಿಯ ನಮನಗಳನ್ನ ಸಲ್ಲಿಸ್ತೇವೆ. ಸುಮಾರು 58,000 ಮಂದಿ ಫಾಲೋವರ್ಸ್ ಇದ್ದಾರೆ. 58,000 ಮಂದಿ ಫಾಲೋವರ್ಸ್ ಈ ತಂಡಕ್ಕಿದೆ ಅಂತ ಹೇಳಿದ್ರೆ ದೊಡ್ಡ ಒಂದು ಅಭಿನಂದನೀಯ ವಿಚಾರ ಅದು.
ಇವತ್ತು ಅಂತರ್ಜಾಲ ಮಟ್ಟದಲ್ಲಿ ಉತ್ತಮವಾಗಿ ಗುರುತಿಸಲ್ಪಟ್ಟ ತಂಡ ಅಂತ ಹೇಳಿದ್ರೆ ಅದು ಉತ್ಸಾಹಿ ಬೋಳ್ಮಾ ತಂಡಕ್ಕೆ ಅವರ ಎಲ್ಲರ ಹೆಸರು ಹೇಳಬೇಕು ಈ ಸಂದರ್ಭದಲ್ಲಿ ಬೇಡ. ಅವರಿಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಅಯ್ಯಪ್ಪ ಸ್ವಾಮಿ ಭಜನಾ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು ವೇದಿಕೆಗೆ ಬರಬೇಕು, ಅವರಿಗೆ ಶಾಲು ಹೊದಿಸಿ ಅವರಿಗೆ ಗೌರವಿಸಬೇಕು. ಹಾಗೆ ಸುರೇಶ್ ಶಾಸಯ್ಯವರು ಉದ್ಯಮಿಗಳು, ನಮ್ಮ ಆತ್ಮೀಯರು, ದೇವಸ್ಥಾನದ ಭಕ್ತರು ಆಗಿರುವಂತಹ ಸುರೇಶ್ ಆಸಯ್ಯ ಅವರು ಬಂದು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಆ ಸಣ್ಣ ಮಗು ನೋಡಿರ್ಬೋದು ನೀವು, ಮಗುವಲ್ಲಿ ಸಂಸ್ಕಾರ ಬರಬೇಕು ಅಂತೇಳಿ ಭಾಷಣದಲ್ಲಿ ಕೇಳಬೇಕು ಅಂತೇಳಿ ಇಲ್ಲ, ಅವರು ಇಂತಹ ಭಜನೆಯಲ್ಲಿ ಕುಳಿತುಕೊಂಡು ಅದನ್ನು ಆಸ್ವಾದಿಸಿದ ರೀತಿ, ಅಲ್ಲಿ ಮದ್ದಳೆಯನ್ನು ಬಾರಿಸಿದ ರೀತಿ, ತಮಕೆಯನ್ನು ಬಾರಿಸಿದ ರೀತಿಯನ್ನು ನೋಡುವಾಗ ನಮಗೆ ಬಹಳ ಖುಷಿ, ಹೆಮ್ಮೆ ಪಡಬೇಕು ನಾವೆಲ್ಲರೂ. ಆ ಮಗುವಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಆ ಮಗುವಿಗೆ ಅಭಿನಂದನೆಗಳನ್ನ ಸಲ್ಲಿಸುವ ಎಲ್ಲರ ಪರವಾಗಿ. ಇದರಲ್ಲಿ ಸ್ವಲ್ಪ ಹಿರಿಯರು ಅಂತ ಹೇಳಿದ್ರೆ ವಿಶ್ವ ಆಗಿರಬೇಕು. 9 ಗಂಟೆ ಒಳಗೆ ಪೂಜೆ ಆಗಬೇಕು, ಆಗ್ತದೆ. ಇದೀಗ ವಾರ್ಷಿಕವಾಗಿ 2 ಕಾರ್ಯಕ್ರಮಗಳು ಮಾತ್ರ ಮಾಡ್ತೇವೆ, ಒಂದು ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಮತ್ತು ವಾರ್ಷಿಕ ಮಹೋತ್ಸವ ಅಂತೇಳಿ. ಇಲ್ಲಿ ವಿಶ್ವ ಅವರಿಗೆ ಶಾಲು ಹೊದಿಸಿ ನಮ್ಮ ಅಧ್ಯಕ್ಷರು ಗೌರವವನ್ನು ಸಲ್ಲಿಸ್ತಾರೆ. ಅದು ಇಡೀ ಬೋಳ್ಮಾ ತಂಡಕ್ಕೆ, ಉತ್ಸಾಹಿ ತಂಡಕ್ಕೆ ಈ ಒಂದು ಗೌರವ. ಮಾತಾ ತಾತಿ ಬಡತು ಆಕಳಿಗೆ ಅಭಿನಂದನೆ ಮಲ್ಪಡು ಬಾರಿ ಪೊರ್ಲುದ ಪದ ಬಂತೇವೆ. ನಮ್ಮ ಉತ್ಸಾಹಿ ಬೋಳ್ಮಾ ತಂಡಗೂ ಜೋರದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸ್ತೇವೆ. ಮತ್ತೆ ದೇವರ ಹತ್ತಿರ ದಯವಿಟ್ಟು ಬರಬೇಕು, ಮಂದಿರದ ಒಳಗಡೆ ಬನ್ನಿ, ನಿಮಗೆ ದೇವರ ಪ್ರಸಾದವನ್ನು ಮತ್ತೆ ಕೊಡ್ತೇವೆ. ಒಂದು 2 ನಿಮಿಷದ ಕಾರ್ಯಕ್ರಮ ಬಂಧುಗಳೇ. ಈಗಾಗಲೇ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದಂತೆ ವೇದಿಕೆಗೆ ದಯವಿಟ್ಟು ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು, ನಮ್ಮ ರವೀಂದ್ರ ಮಾಸ್ಟರ್ ಅವರು, ಸುರೇಶ್ ಆಸಯ್ಯ ಅವರು, ರಮೇಶ್ ರೈ ಅವರು, ಪ್ರತಾಪ್ ಅವರು, ನಮ್ಮ ಆನಂದ ಕೆ ಅಸೈಗೋಳಿ ಅವರು ಇಲ್ಲೇನೋ ಕುಳಿತುಕೊಂಡಲ್ಲ ಕಾರ್ಯಕ್ರಮ, ನಿಂತುಕೊಂಡೇ ಕಾರ್ಯಕ್ರಮ ಒಂದು. ಹಾಗೆ ನಮ್ಮ ಟ್ರಸ್ಟಿಯವರು ಎಲ್ಲರೂ, ನಮ್ಮ ಟ್ರಸ್ಟ್ನವರು ಎಲ್ಲರೂ ಕೂಡ, ಆನಂದ ಗುರುಸ್ವಾಮಿ ಅವರು ಕೂಡ ಬನ್ನಿ. ಸುರೇಶ್ ಅಸೈ ಬಂದ್ರ, ಆನಂದ ಗುರುಸ್ವಾಮಿ ಅವರು ಕೂಡ ಬನ್ನಿ. ಓಕೆ, ನಮ್ಮೊಟ್ಟಿಗೆ ಸೇರಿಕೊಳ್ಬೇಕು. ನಾಗವೇಣಿ ಅಕ್ಕ ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಅಯ್ಯಪ್ಪ ಸ್ವಾಮಿ ಮಂದಿರ ಇವತ್ತು ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ. ಇವತ್ತು ಭಕ್ತಿಯ ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ, ಇವತ್ತು ಮೂಲಭೂತ ಚಟುವಟಿಕೆಗಳು ಎಲ್ಲ ನೋಡಿರ್ಬೋದು, ಅಭಿವೃದ್ಧಿಗಳು ಅದು ಅಯ್ಯಪ್ಪನ ಕೃಪೆ ಅಂತ ಹೇಳ್ಬೇಕು. ಇವತ್ತು ದೇವರ ಕೃಪೆನೇ ಬೇರೆ ಇರ್ತದೆ, ನಾವು ಏನಿದ್ರು ಕೂಡ ಏನಿಲ್ಲ. ಜಗನ್ನಾಥ್ ಗುರುಸ್ವಾಮಿ ಕೂಡ ಬರಬೇಕು ಬಂಧುಗಳೇ. ನಮ್ಮ ನಾಗವೇಣಿ ಅಕ್ಕ ಅವರು ನಮ್ಮ ಅಯ್ಯಪ್ಪ ಸ್ವಾಮಿ ಕ್ಷೇತ್ರಕ್ಕೆ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ರು. ಇಂದು ಅವರ ಒಂದು ಸಂಕಲ್ಪದಂತೆ ಶ್ರೀ ಗಣಪತಿ ದೇವರಿಗೆ ಗಣಪತಿ ಮಂಟಪವನ್ನ ನೀಡಿರ್ತಾರೆ ನಮ್ಮ ನಾಗವೇಣಿ ಅಕ್ಕ ಅವರು. ನೀವೆಲ್ಲ ನೋಡಿರ್ಬೋದು, ಅದು ಕೂಡ ದೇವರ ನಮ್ಮ ಸಂಕಲ್ಪ. ಅದು ಈ ರೀತಿಯಲ್ಲಿ ಆಗ್ಬೇಕು ಅಂದ್ರೆ ಅದು ಯಾರಿಂದಲೂ ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆನಂದ ನಮ್ಮ ನಾಗವೇಣಿ ಅಕ್ಕ ಅವರಿಗೆ ಶಾಲು ಓದಿಸಿ ನಮ್ಮ ಕ್ಷೇತ್ರದ ವತಿಯಿಂದ ಗೌರವವನ್ನು ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶಾಲು ಓದಿಸಿ ನಮ್ಮ ರವೀಂದ್ರ ಮಾಸ್ಟರ್ ಅವರು ಹಾರವನ್ನ ಸಮರ್ಪಣೆ ಮಾಡುವುದರೊಂದಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ. ಪ್ರತಾಪ್ ರೇ, ಜೋರದ ಚಪ್ಪಾಳೆಯೊಂದಿಗೆ ನಮ್ಮ ನಾಗವೇಣಿ ಅಕ್ಕನವರಿಗೆ ಮತ್ತಷ್ಟು ಸೇವೆ ಸಲ್ಲಿಸುವಂತ ಸೌಭಾಗ್ಯವನ್ನ ಅಯ್ಯಪ್ಪ ಸ್ವಾಮಿ ದೇವರು ನೀಡಲಿ ಅಂತೇಳಿ ಹಾರೈಸಿಕೊಂಡು, ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಹೇಳಿಕೊಂಡು, ಈಗ ಎಲ್ಲರನ್ನು ಉದ್ದೇಶಿಸಿ ಒಂದು 2 ನಿಮಿಷ ನಮ್ಮ ಇವತ್ತಿನ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡಿದಂತಹ ಉಳ್ಳಾಲ ವಲಯ ಬಂಟರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ರವೀಂದ್ರ ರೈ ಕಲ್ಲಿಮಾರ್ ಅವರಿಂದ ಒಂದು 2 ನಿಮಿಷದ ಶುಭ ಹಾರೈಕೆ. ಶ್ರೀ ಸ್ವಾಮಿ ಅಯ್ಯಪ್ಪನ ಈ ಸಾನ್ನಿಧ್ಯದಲ್ಲಿ ಎಲ್ಲ ಒಟ್ಟು ಸೇರಿದ್ದೇವೆ. ಬಹಳ ಸಂತೋಷಕರವಾದಂಥ ಒಂದು ಕಾರ್ಯಕ್ಕಾಗಿ ನಾವು ಸೇರಿದ್ದೇವೆ. ಮುಖ್ಯವಾಗಿ ನಾವು ಇಲ್ಲಿ ಸೇರಿದಂಥ ಒಂದು ವಿಚಾರ ಎಂತಂದರೆ, ಒಂದು ಭಜನೋತ್ಸವದ ಮುಖ್ಯವಾಗಿ ಉತ್ಸಾಹಿ ತಂಡ ಬೋಳ್ಮಾ ಇವರು ಬಹಳ ಒಳ್ಳೆಯ ಒಂದು ಭಜನಾ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ನಮಗೆ ನಿಜವಾಗಿಯೂ ಅದು ಮನಸ್ಸಿಗೆ ಬಹಳ ಸಂತೋಷವನ್ನು ಕೊಡತಕ್ಕಂತಹ ಒಂದು ಕಾರ್ಯ ಆಗಿದೆ ಅಂತ ಹೇಳಿದ್ರೆ ಅದು ಸ್ವಾಮಿ ಅಯ್ಯಪ್ಪನ ಅನುಗ್ರಹ ಅದಕ್ಕೆ ಖಂಡಿತವಾಗಿಯೂ ಇದೆ ಎನ್ನುವುದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸಂಶಯ ಇಲ್ಲ. ಅದರ ಒಟ್ಟಿಗೆ ಇಂದು ನಮ್ಮ ನಾಗವೇಣಿಯವರು ಒಂದು ಒಳ್ಳೆಯ ಒಂದು ಅಯ್ಯಪ್ಪ ಮಂದಿರಕ್ಕೆ ಅಲ್ಲಿ ದೇವರನ್ನು ಇಡುವಂತಹ ಒಂದು ಗುಡಿಯನ್ನ ಅವರು ನಿರ್ಮಿಸಿ ಅವರು ಇದಕ್ಕೆ ಒಪ್ಪಿಸಿದ್ದಾರೆ. ಮುಖ್ಯವಾಗಿ ಈ ಯಾವುದೇ ಒಂದು ಮನುಷ್ಯ ಜನ್ಮದಲ್ಲಿ ಮನುಷ್ಯ ಎಷ್ಟು ಸಮಯ ಹುಟ್ಟಿದ್ದಾನೆ, ಯಾವಾಗ ಹುಟ್ಟಿದ್ದಾನೆ, ಯಾವಾಗ ಸಾಯುತ್ತಾನೆ ಅನ್ನೋದು ಮುಖ್ಯ ಅಲ್ಲ.
ಅಲ್ಲಿ ನಾವು ಬದುಕಿದ್ದಾಗ ಏನಾದ್ರೂ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದೇ ಶಾಶ್ವತವಾಗಿ ಉಳಿಯುವಂತ ಒಂದು ವಿಚಾರವಾಗಿರ್ತದೆ. ಅಂತಹ ಒಂದು ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಸೇವೆಯನ್ನ ಅವರು ಕೊಟ್ಟಿದ್ದಾರೆ. ಇಂತಹ ಸೇವೆಯನ್ನು ಮಾಡ್ತಕ್ಕಂತಹ ಒಂದು ಸೌಭಾಗ್ಯ ಇನ್ನಷ್ಟು ಅವರಿಗೆ ಒದಗಿ ಬರಲಿ. ಅವರಿಗೆ ಪರಮಾತ್ಮನು ಇತ್ತೀಚೆಗೆ ಅವರು ಒಂದು ಹೊಸ ಮನೆಯನ್ನು ಕೂಡ ಕಟ್ಟಿದ್ದಾರೆ. ಆ ಮನೆಯಲ್ಲಿ ಅವರು ಶಾಶ್ವತವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಆ ಜಾಗದಲ್ಲಿ ಬದುಕುವಂತಹ ಒಂದೆಲ್ಲ ಸಂಪೂರ್ಣವಾದಂತಹ ಅನುಗ್ರಹ ಆ ಸ್ವಾಮಿ ಅಯ್ಯಪ್ಪ ಅವರಿಗೆ ಒದಗಿಸಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಾತ್ರ ಅಲ್ಲದೆ ಇನ್ನಷ್ಟು ಇಂತಹ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಶಕ್ತಿಯನ್ನು ಆ ಪರಮಾತ್ಮನವರಿಗೆ ಒದಗಿಸಿಕೊಡ್ಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ, ಇಂತಹ ಒಳ್ಳೆಯ ಒಂದು ಕಾರ್ಯಕ್ಕಾಗಿ ತಾವೆಲ್ಲರೂ ಕೂಡ ಬಂದು ಇಲ್ಲಿ ಸೇರಿದ್ದೀರಿ. ಇದು ನಿತ್ಯ ನಿರಂತರವಾಗಿ ನಡೆಯುತ್ತಾ ಇರಲಿ. ಯಾರ್ಯಾರು ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿಕೊಂಡು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೋ ಅವರಿಗೆ ಸ್ವಾಮಿ ಶ್ರೀ ಅಯ್ಯಪ್ಪ ಸ್ವಾಮಿ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ ಅಂತ ನಾನು ಸಂದರ್ಭದಲ್ಲಿ ಪ್ರಾರ್ಥನೆ ಮಾತನಿಸ್ತೇನೆ. ಶ್ರೀ ಮಹಾಗಣಪತಿ ದೇವರಿಗೆ ಮತ್ತು ಶ್ರೀಯಪ್ಪ ಸ್ವಾಮಿ ದೇವರಿಗೆ ಮಹಾಪೂಜೆಯಾಗಿದೆ. ತೀರ್ಥ ಪ್ರಸಾದ ನೀಡ್ತೇವೆ. ಹಾಗೆ ಒಂದು ಸುತ್ತು ಬಂದು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಇಲ್ಲಿ ಅನ್ನದಾನ ಸೇವೆ ಇದೆ. ದಯವಿಟ್ಟು ಎಲ್ಲ ಭಕ್ತರು ಶಾಂತಿಯುತವಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ತೀರ್ಥ ಪ್ರಸಾದವನ್ನು ಹಾಗೂ ಅನ್ನದಾನ ಸೇವೆಯನ್ನು ಸ್ವೀಕಾರ ಮಾಡಬೇಕಂತ ವಿನಂತಿ ಮಾಡ್ತೇವೆ. ಹಾಗೆ ಉತ್ಸಾಹಿ ಬುಲ್ಮ ತಂಡಕ್ಕೆ ದೇವರ ಪ್ರಸಾದವನ್ನು ಹಾಗಾಗಿ
Thank